ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಈ ದಿನ ಓಂಕಾರ, ಈ ಓಂಕಾರ ನಾವು ಹೇಳೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ ಏನು, ಯಾವ ರೀತಿ ಓಂಕಾರ ಹೇಳೋದು, ದೀರ್ಘವಾಗಿ ಓಂಕಾರ ಯಾವ ರೀತಿ ಹೇಳೋದು, ಇದನ್ನು ತಿಳಿಸ್ಲಿಕ್ಕೋಸ್ಕರ ಬಂದಿದ್ದೇನೆ. ಈ ಓಂಕಾರವನ್ನು ನಾವು ತ್ರಿಮೂರ್ತಿಗಳ ಸ್ವರೂಪ ಅಂತ ಹೇಳ್ತೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ಮೂವರು ಸೇರಿ ಆಗುವುದೇ ಓಂಕಾರ. ಈ ಓಂಕಾರ ಹೇಳುವುದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಗಳು ದೂರ ಆಗ್ತದೆ, ಪಾಸಿಟಿವ್ ಎನರ್ಜಿಗಳು ಕ್ರಿಯೇಟ್ ಆಗ್ತದೆ. ಅದೇ ಥರ ಪಾಸಿಟಿವ್ ವೇವ್ಸ್ಗಳು ನಮ್ಮ ಶರೀರದಲ್ಲಿ ಕ್ರಿಯೇಟ್ ಆಗ್ತದೆ. ಅದಲ್ಲದೆ ನಮ್ಮ ಮೆಮರಿ ಪವರ್ ಹೆಚ್ಚಾಗ್ತದೆ. ಮತ್ತು ನಮಗೆ ಟೆನ್ಷನ್ ಇದ್ದರೆ ಟೆನ್ಷನ್ ಫ್ರೀ ಆಗ್ತದೆ. ಮತ್ತು ಈ ಕಲಿಯುವ ವಿದ್ಯಾರ್ಥಿಗಳಿಗೆ ಏನಂದರೆ ಬುದ್ಧಿಶಕ್ತಿ ಚುರುಕಾಗ್ತದೆ, ಮೆಮರಿ ಪವರ್ ಹೆಚ್ಚಾಗ್ತದೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಈ ಓಂಕಾರ ಯಾರು ಪ್ರತಿನಿತ್ಯ ಪಠಿಸ್ತಾರೋ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಯಾವುದೇ ಟೆನ್ಷನ್ ಅಥವಾ ಉದ್ವೇಗ ಅಥವಾ ಕೋಪ ಅಥವಾ ತಾಪ, ಏನು ದುಃಖ, ಮತ್ತು ನಮ್ಮ ಶಿರೋಭಾಗದಲ್ಲಿ ಬರುವ ತೊಂದರೆಗಳು ಅಂದರೆ ತಲೆನೋವು ಆಗ್ಬೋದು, ಕಫ ಆಗ್ಬೋದು, ಕೆಮ್ಮು ಆಗ್ಬೋದು, ವೀಸಿಂಗ್, ಅಲರ್ಜಿ, ಇದಕ್ಕೆಲ್ಲ ಕೂಡ ಓಂಕಾರ ಒಳ್ಳೆಯದು. ಮತ್ತು ನಾವು ಈ ಓಂಕಾರ ಪ್ರತಿನಿತ್ಯ ಪಠಿಸೋದರಿಂದ ನಮ್ಮ ಶರೀರದಲ್ಲಿ ಏನು ಪ್ರಾಣವಾಯು ಚೆನ್ನಾಗಿ ಆಗುತ್ತೆ, ಅದರೊಂದಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ. ರಕ್ತದೊತ್ತಡ ಇದ್ದರೆ ಅದು ಸಮತೋಲನಕ್ಕೆ ಬರ್ತದೆ. ಅದೇ ಥರ ಡಯಾಬಿಟಿಸ್ ಇದ್ದರೆ ಅದು ಕೂಡ ಸಮತೋಲನಕ್ಕೆ ಬರ್ತದೆ. ಮತ್ತು ನಮ್ಮ ಸ್ವರ ತುಂಬ ಮಧುರವಾಗ್ತದೆ. ಅದರೊಂದಿಗೆ ನಮ್ಮ ಚರ್ಮಕ್ಕೆ ವಿಶೇಷ ಹೊಳಪು ಬರ್ತದೆ. ಇದೆಲ್ಲ ಪ್ರಯೋಜನಗಳು ನಮಗೆ ಓಂಕಾರದಿಂದ ಇದೆ. ಸೊ ಓಂಕಾರ, ದೀರ್ಘ ಓಂಕಾರ ಯಾವ ರೀತಿ ಪಠಿಸೋದು ಅಂತೇಳಿ ನಾನು ನಿಮ್ಮೆಲ್ಲರ ಎದುರಿಗೆ ಬಂದು ಹೇಳ್ತೇನೆ. ರಾತ್ರಿ ನಿದ್ರೆ ಬರೋಲ್ಲ ಅಂತೇಳೋ ಸಮಸ್ಯೆ ಇದ್ದವರು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮೊದಲು ದೀರ್ಘ ಓಂಕಾರ 3 ಬಾರಿ ಅಥವಾ 5 ಬಾರಿ ಪಠನೆ ಮಾಡಿದರೆ ಅವರಿಗೆ ಖಂಡಿತ, ಪ್ರತಿನಿತ್ಯ ಮಾಡಬೇಕು, ಖಂಡಿತ ಒಳ್ಳೆ ನಿದ್ರೆಗೆ ಜಾರಲಿಕ್ಕೆ ಇದೊಂದು ದಿವ್ಯ ಔಷಧ, ಈ ದೀರ್ಘ ಓಂಕಾರ. ನಮಸ್ತೆ ಎಲ್ಲರಿಗೂ. ನಾನಿವತ್ತು ದೀರ್ಘ ಓಂಕಾರ ಯಾವ ರೀತಿ ಹೇಳೋದು ಅಂತೇಳಿ ಹೇಳಲಿಕ್ಕೋಸ್ಕರ ನಿಮ್ಮೊಂದಿಗಿದ್ದೇನೆ. ಈ ದೀರ್ಘ ಓಂಕಾರಕ್ಕಾಗಿ ನಾನೀಗ ಕುಳಿತಿರೋದು ಇದು ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇನೆ. ವಜ್ರಾಸನ ಸ್ಥಿತಿ ನಮಗೆ ಯಾವುದು ಇಷ್ಟ ಆ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಬೋದು. ನೆಲದಲ್ಲೇ ಕೂತ್ಕೊಳ್ಬೇಕಂತಿಲ್ಲ, ಚೇರಲ್ಲಿ ಸಹ ಕೂತ್ಕೊಳ್ಬೋದು. ಆದರೆ ನಮಗೆ ಕಂಫರ್ಟ್ ಆಗಿರಬೇಕು. ಈ ಬೆನ್ನು ಕುತ್ತಿಗೆ ಎಲ್ಲ ಬಗ್ಗಿಸಿ ಕೂತ್ಕೊಳ್ಬಾರ್ದು, ನೇರವಾಗಿ ಈ ರೀತಿ ಕುಳಿತುಕೊಳ್ಬೇಕು. ನೇರವಾಗಿ ನಾವು ಎಲ್ಲಿ ಕುಳಿತರೂ ಕೂಡ ನಾವು ನೇರವಾಗಿ ಕುಳಿತಾಗ ನಮಗೆ ಆರೋಗ್ಯ ಏನು ಈಗ ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನು ನೋವು ಅಂಥದ್ದೆಲ್ಲ ಸಮಸ್ಯೆ ಬರೋದಿಲ್ಲ. ಸೊ ನಾವು ಈ ಓಂಕಾರ ಹೇಳುವ ಸಮಯ ಯಾವುದಂದರೆ, ಒಂದು ಬೆಳಿಗ್ಗೆ ಹೇಳ್ಬೋದು, ಇಲ್ಲಾಂದರೆ ಸಂಜೆ ಹೇಳ್ಬೋದು. ಆದರೆ ನಾವು ಆಹಾರ ಸೇವನೆ ಮಾಡಿ 3 ಗಂಟೆ ಕಳೆದ ಮೇಲೆ ನಾವು ಹೇಳಬೇಕು. ಯೋಗ ಮಾಡೋದಾದರೂ ಸರಿ, ಓಂಕಾರ ಹೇಳೋದಾದರೂ ಸರಿ. ಸೊ ಈಗ ನಾನು ದೀರ್ಘ ಓಂಕಾರ ಯಾವ ರೀತಿ ಹೇಳೋದು ಅಂತೇಳಿ ಹೇಳ್ತೇನೆ. ದೀರ್ಘ ಓಂಕಾರದಲ್ಲಿ 3 ಅಂಶಗಳು ನಾನು ಹೇಳಿದೆ ಅಲ್ಲ, 3 ತ್ರಿಮೂರ್ತಿಗಳ ಒಂದು ಸ್ವರೂಪವೇ ಓಂಕಾರ ಅಂತ ನಾನು ಹೇಳಿದ್ದಲ್ಲ. ಅದರಲ್ಲಿ ಅಕಾರ, ಉಕಾರ, ಮಕಾರ 3 ಸೇರಿ ಓಂಕಾರ ಆಗ್ತದೆ. ನಾವು ಓಂಕಾರ ಹೇಳುವಾಗ ಅಕಾರ ಸ್ವಲ್ಪ ಇರ್ತದೆ, ಉಕಾರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದೆ, ಮಕಾರ ಇನ್ನೂ ದೀರ್ಘವಾಗಿರ್ತದೆ. ಅಂದ್ರೆ ಅಕಾರ 2 ಆದ್ರೆ ಉಕಾರ 4, ಮಕಾರ 8, ಈ ರೀತಿ ನಾವು ಹೇಳೋದು. ಸೊ ಓಂಕಾರ ಹೇಳುವಾಗ ನಾವು ನಮಸ್ಕಾರ ಮುದ್ರೆ ಈ ರೀತಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮಸ್ಕಾರ ಮುದ್ರೆ ಅಂತ ಹೇಳಿದ್ರೆ ಈ ರೀತಿ ನಮ್ಮ 10 ಬೆರಳುಗಳು ಜೋಡಿಸಿಕೊಂಡು ಈ ರೀತಿ ಇಟ್ಕೊಂಡು ನಮ್ಮ ಹೃದಯ ಮಧ್ಯಭಾಗದಲ್ಲಿ ಈ ರೀತಿ ಇಟ್ಟುಕೊಂಡು ನೇರ ಕೂತ್ಕೊಳ್ಬೇಕು. ಕೂತ್ಕೊಂಡು ಕಣ್ಣು ಮುಚ್ಕೊಳ್ಬೋದು. ಮುಚ್ಕೊಂಡು ನಮ್ಮ ಉಸಿರನ್ನ ಅಂದ್ರೆ ಕೆಟ್ಟ ಗಾಳಿಯನ್ನೆಲ್ಲ ಒಮ್ಮೆ ಹೊರಗಡೆ ಹಾಕಬೇಕು. ನಂತರ ದೀರ್ಘವಾಗಿ ಉಸಿರನ್ನ ತಗೊಳ್ಬೇಕು. ನಂತರ ಓಂಕಾರ ಹೇಳುದು. ನಾನೀಗ ಹೇಳ್ತೇನೆ ಯಾವ ರೀತಿ ಅಂತ. 3 ಬಾರಿ ಹೇಳ್ತೇನೆ, ನೋಡ್ಕೊಳ್ಳಿ.
ಇದು ದೀರ್ಘ ಓಂಕಾರ. ದೀರ್ಘ ಓಂಕಾರ ಹೇಳುವಾಗ ನಾವು ಅಕಾರ ಹೇಳುವಾಗ ನಮ್ಮ ಹೊಟ್ಟೆ ಅಲ್ಲಿಗೆ ಪ್ರೆಷರ್ ಬೀಳ್ತದೆ, ನಮ್ಮ ಗಮನ ಎಲ್ಲ ಅಲ್ಲಿ ಇರಬೇಕು. ನಂತರ ಉಕಾರ ಹೇಳುವಾಗ ಎದೆ ಭಾಗದಲ್ಲಿ ಇರ್ತದೆ, ಆ ಶಬ್ದದ ವೈಬ್ರೇಷನ್ ಅಲ್ಲಿ ಇರ್ತದೆ, ನಮ್ಮ ಗಮನ ಎಲ್ಲ ಅಲ್ಲಿ ಇರಬೇಕು. ನಂತರ ಮಕಾರ ಬರುವಾಗ ಗಂಟಲು ಭಾಗ, ಶಿರೋಭಾಗ, ತಲೆ ಒಳಗಡೆ ಎಲ್ಲ ಒಂದು ಏನು ದುಂಬಿ ಓಡಿದ ರೀತಿ ಶಬ್ದ ಬರ್ತದೆ. ಸೊ ಅಲ್ಲಿ ನಮ್ಮ ಗಮನ ಇರಬೇಕು. ಆ ರೀತಿ ನಾವು ನಮ್ಮ ಗಮನವನ್ನೆಲ್ಲ ಅಲ್ಲಿ ಇಟ್ಟು ಹೇಳಿದಾಗ ನಮಗೆ ಅದರಿಂದ ಆಗುವ ಎಲ್ಲ ಬೆನಿಫಿಟ್ ನಮಗೆ ಸಿಗ್ತದೆ. ನಾನು ಹೇಳಿದಲ್ಲ ಏನೇನು ಪ್ರಯೋಜನ ನಾವು ಓಂಕಾರ ಹೇಳೋದ್ರಿಂದ. ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಅದೇ ಥರ ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿಕೊಡುವ ಮಾಡಿದಂಥ ಈ ವಿಡಿಯೋದಿಂದ ನಿಮ್ಮ ರಿಲೇಷನ್ ಅಥವಾ ಫ್ರೆಂಡ್ಸ್ ಸರ್ಕಲ್ ಯಾರಿಗೆ ಪ್ರಯೋಜನ ಆಗ್ತದೆ ಅಂಥವರಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವಿವರ್ಸ್, ಥ್ಯಾಂಕ್ ಯು ಸೊ